ಉದಯ ಸಮೂಹ ಸಂಸ್ಥೆಯ 10ನೆಯ ಔಟ್ಲೆಟ್ ಮಳಿಗೆ ಆಗಸ್ಟ್ 9ರಂದು ಕುಂದಾಪುರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಅಂತ ಜನರಲ್ ಮ್ಯಾನೇಜರ್ ಉಮೇಶ್ ಬಾಧ್ಯಾ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 37 ವರ್ಷಗಳಿಂದ ಪಾತ್ರೆಗಳ ತಯಾರಿಕಾ ಘಟಕಗಳ ನಿರ್ಮಾಣಗೊಂಡ ಉದಯ ಸಂಸ್ಥೆ ಇಂದು ಗ್ರಾಹಕರ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿದೆ. 11 ಉತ್ಪಾದನಾ ಘಟಕಗಳನ್ನು ಹೊಂದಿದ್ದು 9 ರಿಟೇಲ್ ವ್ಯಾಪಾರ ಮಳಿಗೆಗಳನ್ನು ಈಗಾಗಲೇ ಹೊಂದಿದೆ. 10ನೇ ಮಳಿಗೆಯ ಉದ್ಘಾಟನೆಯನ್ನ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ನೆರವೇರಿಸಲಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಉದಯ ಪರ್ವ ಆಚರಿಸಲಾಗುತ್ತಿದ್ದು ಆಗಸ್ಟ್ 11ರಿಂದ 19ರವರೆಗೆ ಗ್ರಾಹಕರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುವುದು. ಇನ್ನು ಕುಂದಾಪುರದಲ್ಲಿ ಉದ್ಘಾಟನೆ ಕೊಡುಗೆಯಾಗಿ ಆಗಸ್ಟ್ 9ರಿಂದ ಉದಯ ಪರ್ವ ಆರಂಭವಾಗಲಿದೆ. ಜನರ ಅಭಿರುಚಿ ಹಾಗೂ ಅಗತ್ಯಗಳು ಬದಲಾದಂತೆ ಉದಯ ಸಂಸ್ಥೆ ಪ್ರೆಷರ್ ಕುಕ್ಕರ್, ಸ್ಟೀಲ್ ಪಾತ್ರೆ, ನಾನ್ ಸ್ಟಿಕ್ ಕುಕ್ಕರ್ ಮುಂತಾದ ಗೃಹ ಉಪಯೋಗಿ ವಸ್ತುಗಳಿಗೆ ಮನೆ ಮಾತಾಗಿದ್ದು ಗ್ರಾಹಕರ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿದೆ ಎಂದು ತಿಳಿಸಿದೆ. ಕ್ವಾಲಿಟಿ ಗುಣಮಟ್ಟದ ಬಗ್ಗೆ ನಾವು ಇರಿಸಿದಂತಹ ನಂಬಿಕೆ, ಗ್ರಾಹಕರು ನಮ್ಮಲ್ಲಿ ದೊರೆಯುವಂತಹ ಉತ್ಪನ್ನದ ಬಗ್ಗೆ ಅವರು ಇರಿಸಿದಂತಹ ನಂಬಿಕೆ, ಈ ನಂಬಿಕೆಯಿಂದಾಗಿ ಕಳೆದ 40 ವರ್ಷಗಳಿಂದ ಗ್ರಾಹಕರ ನಂಬಿಕೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೆ. ಈಗಾಗಲೇ ನಮ್ಮ ರಿಟೇಲ್ ಔಟ್ಲೆಟ್ಗಳಲ್ಲಿ ನಮ್ಮದು ಒಂದು ರೀತಿ ಯೂನಿಕ್ ರಿಟೇಲ್ ಔಟ್ಲೆಟ್. ಯಾಕಂತ ಹೇಳಿದ್ರೆ ನಮ್ಮ ರಿಟೇಲ್ ಔಟ್ಲೆಟ್ ಒಳಗೆ ಬಂದವರಿಗೆ ಒಂದು ಮನೆಗೆ ಬೇಕಾಗುವಂತ ಎಲ್ಲ ರೀತಿಯ ಸಾಮಗ್ರಿಗಳು ಲಭ್ಯವಿರುತ್ತದೆ. ಅದು ಗ್ರಾಸರಿ ಐಟಮ್ ಆಗಿರಬಹುದು, ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಪ್ಲಾಸ್ಟಿಕ್ ಇಲ್ಲ ಅಲ್ಯೂಮಿನಿಯಂ, ಸ್ಟೀಲ್ ಉತ್ಪನ್ನ, ಪೂಜಾ ಮೆಟೀರಿಯಲ್ಸ್, ಬ್ರಾಸ್, ಕಾಪರ್, ಇನ್ನು ಗ್ಲಾಸ್ ವೇರ್ಸ್, ಹೋಟೆಲ್ ವೇರ್ಸ್, ಆಮೇಲೆ ಲಾರ್ಜ್ ಅಪ್ಲಯನ್ಸಸ್. ನಮ್ಮ 5 ಮಳಿಗೆಗಳಲ್ಲಿ ಟೆಲಿವಿಷನ್, ರೆಫ್ರಿಜರೇಟರ್, AC, ವಾಷಿಂಗ್ ಮಿಷಿನ್ ಇಂತ ಲಾರ್ಜ್ ಅಪ್ಲಯನ್ಸಸ್ ಕೂಡ ಗ್ರಾಹಕರಿಗೆ ಲಭ್ಯವಿದೆ. ಹಾಗಾಗಿ ಯಾರೋ ಒಬ್ರು ಒಂದು ಹೊಸ ಮನೆಯನ್ನ ಕಟ್ಟಿದ್ರೆ ಅವರು ನಮ್ಮ ಒಂದು ರಿಟೇಲ್ ಔಟ್ಲೆಟ್ ಒಳಗೆ ಬಂದ್ರೆ ಅವರಿಗೆ ಬೇಕಾದಂತ A to Z ಐಟಮ್ ನಮ್ಮಲ್ಲಿ ಲಭ್ಯವಿರುತ್ತದೆ. ಶ್ರೀಯುತ ರಮೇಶ್ ಮಂಗೇರ ಇವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವಂತಹ ಬಡತನ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನ ಕಂಡು 10 ಜನರಿಗೆ ಕೆಲಸವನ್ನ ನೀಡಬೇಕು ಅನ್ನುವಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ನಮ್ಮ ಉದಯ ಸಮೂಹ ಸಂಸ್ಥೆಯನ್ನ, ಮೊದಲಿಗೆ ಉದಯ ಅಲ್ಯೂಮಿನಿಯಂ ಇಂಡಸ್ಟ್ರೀಸ್ ಅನ್ನುವಂತ ಒಂದು ಅಲ್ಯೂಮಿನಿಯಂ ಪಾತ್ರೆ ತಯಾರಿಕಾ ಉದ್ಯಮವನ್ನ ಪ್ರಾರಂಭಿಸಿದ್ರು. ಸರಿಸುಮಾರು 39 ವರ್ಷಗಳ ಹಿಂದೆ ಬೈಲೂರಿನಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ನಮ್ಮ ಮಾಲಕರು ಅವರ ಅವಿರತ ಪ್ರಯತ್ನ ಹಾಗೂ ಸಿಬ್ಬಂದಿ ವರ್ಗದವರ ಪ್ರೋತ್ಸಾಹದಿಂದ ಇಂದು ಒಂದು ಬೃಹತ್ ಉದ್ಯಮವಾಗಿ ಬೆಳೆದಿದೆ. ಈಗ ನಮ್ಮ ಸಂಸ್ಥೆಯಲ್ಲಿ 11 ಉತ್ಪಾದನಾ ಘಟಕ, ಪ್ರೊಡಕ್ಷನ್ ಯೂನಿಟ್ ಇದೆ. ವಸ್ತುಗಳಿಗೆ 60% ರಿಯಾಯಿತಿಯನ್ನ ನಾವು ಕೊಡುವವರಿದ್ದೇವೆ. ಅದೇ ರೀತಿಯಾಗಿ ಅತ್ಯುತ್ತಮವಾದ ಎಕ್ಸ್ಚೇಂಜ್ ಆಫರ್ಸ್, ನಮ್ಮಲ್ಲಿ ಹಳೆ ಪಾತ್ರೆಗಳಿರ್ಬೋದು, ಹಳೆ ಮಿಕ್ಸರ್ ಗ್ರೈಂಡರ್ಸ್ ಏನಿದೆ ಅದನ್ನ ನಮ್ಮಲ್ಲಿ ತಂದು ಹೊಸದರೊಂದಿಗೆ ವಿನಿಮಯಿಸಿಕೊಳ್ಳುವಂತ ಅತ್ಯುತ್ತಮವಾದ ಅವಕಾಶ ಎಲ್ಲ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಕಾಂಬಿ ಆಫರ್ಸ್, ನೀವು ಪ್ರೆಷರ್ ಕುಕ್ಕರ್ ಇರಲಿ ಇಲ್ಲದೆ ಹಿಂದೆ ಯಾವುದೇ ಪ್ರಾಡಕ್ಟ್ ಇರಲಿ ಅದರ ಜೊತೆಗೆ ಕಾಂಬಿ ಆಫರ್ಸ್ ಅನ್ನು ಕೂಡ ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಅದು ಬಿಟ್ಟು ಖಚಿತ ಉಡುಗೊರೆಗಳು ಮತ್ತು ಬಹುಮಾನಗಳು ಕೂಡ ಉದಯ ಪರ್ವದಲ್ಲಿ ಗ್ರಾಹಕರು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಈ ಆಫರ್ ನಮ್ಮ ಉಳಿದ ಔಟ್ಲೆಟ್ಗಳಲ್ಲಿ, ಉದಯ ಕಿಚನ್ ಎಕ್ಸ್ಟಿ ಔಟ್ಲೆಟ್ಗಳಲ್ಲಿ ಇದೇ ಆಗಸ್ಟ್ 11ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ 9 ದಿನಗಳ ಕಾಲ ಈ ಆನಿವರ್ಸರಿ ಆಫರ್ ನಡೆಯಲಿಕ್ಕಿದೆ. ಇದೇ ಆಫರ್ ನಮ್ಮ ಇನಾಗ್ರಲ್ ಆಫರ್ ಆಗಿ ಕುಂದಾಪುರದ ಜನತೆಗೆ ನಾವು ನಮ್ಮ ಉದ್ಘಾಟನಾ ದಿನ ಅಂದರೆ 9ನೇ ತಾರೀಕಿನಿಂದ 19ನೇ ತಾರೀಕಿನ ತನಕ 11 ದಿನಗಳವರೆಗೆ ನಾವು ಈ ಆಫರ್ ಅನ್ನು ನೀಡ್ತಾ ಇದ್ದೇವೆ ಕುಂದಾಪುರದ ಜನತೆಗೆ.